ಕೊರಟಗೆರೆ ತಾಲೂಕಿನ ತುಂಬಾಡಿ ಗ್ರಾಮದಲ್ಲಿ ಈಜಲು ಹೋಗಿ ನೀರಿನಲ್ಲಿ ಮುಳುಗುತ್ತಿದ್ದ ಸ್ನೇಹಿತನ ಮಗನನ್ನು ಕಾಪಾಡಲು ಏಕಾಏಕಿ ನೀರಿಗಿಳಿದ ವ್ಯಕ್ತಿಯೂ ಸಹ ಕೆರೆಯಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ಭಾನುವಾರ ನಡೆದಿದೆ. ತುಮಕೂರು ನಗರದ ಅಂತರಸಹಳ್ಳಿಯ 11 ವರ್ಷದ ನಿತಿನ್ ಈಜಾಡಲು ಹೋಗಿ ನೀರಿನಲ್ಲಿ ಮುಳುಗುತ್ತಿದ್ದ ಸಮಯದಲ್ಲಿ ಸತ್ಯಮಂಗಲದ 45 ವರ್ಷದ ದಿವಾಕರ್ ಆತನನ್ನು ಕಾಪಾಡಲು ನೀರಿಗಿಳಿದಿದ್ದಾನೆ. ಈಜಾಡಲು ಬಾರದೆ ಇಬ್ಬರು ಸಹ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ನಡೆದಿದೆ. ತುಂಬಾಡಿ ಗ್ರಾಮದ ಭಾಗ್ಯಮ್ಮ ಎಂಬಾಕೆಯ ತಂಗಿಯ ಮನೆಗೆ ಆಗಮಿಸಿದ ವೇಳೆ ಈ ಘಟನೆ ನಡೆದಿದೆ. ನೀರಿನಲ್ಲಿ ಮುಳುಗಿದ ಇಬ್ಬರನ್ನು ತುಂಬಾಡಿ ಗ್ರಾಮಸ್ಥರು ತಕ್ಷಣ ನೀರಿನಿಂದ ಮೇಲೆತ್ತುವ ಕೆಲಸ ಮಾಡಿದ್ದು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸುವ ದಾರಿ ಮಧ್ಯೆ ಮೃತಪಟ್ಟಿದ್ದಾರೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಂಡ ಹೆಚ್ಚಿನ ಚಿಕಿತ್ಸೆಗೆ ಪ್ರಯತ್ನ ಪಟ್ಟರೂ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. ಸ್ಥಳಕ್ಕೆ ಕೊರಟಗೆರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವರದಿ ಮಂಜುಸ್ವಾಮಿ MN. ನಾವೇ ಒಳಗೆ ಎತ್ಕೊಂಡು ಏನಾಯ್ತು ಅಂತ ಹೇಳ ನೀರೊಳಗೆ ಬಿದ್ದಿರ್ ಸರ್ ಅಷ್ಟೇ, ಏನಿಲ್ಲ ಎತ್ಕೊಂಡು ಹೋಗಿ ಈಜಾಡಕ್ ಹೋಗಿರಂತವ್ರು ಎತ್ಕೊಂಡು. ಯಾರು ಅವ್ರ ಹೆಸರೇನು? ಕೃಷ್ಣಪ್ಪ ಅಂತ ಹೇಳಿ. ಹುಡುಗನ ಹೆಸರು ಬೇಬಿ ಅಂತ ಹೇಳಿ. ಈಜಾಡಕ್ ಹೋಗಿದ್ರ? ಈಜಾಡಕ್ಕೆ ಹೋಗಿ ಕೆರೆ ನೋಡಕ್ ಹೋಗಿದ್ರೆ ತಿರ್ಗಿ ಈಜಾಡಕ್ ಹೋಗಿ ಅಪ್ಪ ಮಗ ಇಬ್ರು ಈಜಾಡಕ್ ಹೋಗಿದ್ರು. ಫ್ರೆಂಡ್ ಮಗನ ಅದೇ ಊರೇನಾ? ಬಂದಿದ್ರು ತಂಗಿ ಮನೆಗೆ ಬಂದಿದ್ರು ಅವರು. ನೋಡ್ಕೊಂಡಿದ್ದಾರೆ ಫಸ್ಟ್ ನೋಡ್ಕೊಂಡಿದ್ದು ಹುಡುಗ ತುಂಬಾ ಏನಾಗಿದೆ ಗೊತ್ತಿಲ್ಲ ಸರ್. ಒಳಗೆ ಟ್ರೀಟ್ಮೆಂಟ್ ನಡೀತಾ ಇತ್ತು. ಯಾರೊಬ್ರು ತೀರೋಗಿದ್ದಾರಂತಲ್ಲ? ಇಲ್ಲ, ನೋಡ್ಬೇಕಿನ್ನ. ಒಬ್ರು ತೀರೋಗಿದ್ದಾರೆ, ಇಬ್ರು ಚೆನ್ನಾಗಿದ್ದಾರಾ? ನೋಡ್ಬೇಕು, ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನೊಂದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.